ಇವತ್ತು ನಾವು ಮಂಗಳೂರಿನ ಪಣಂಬೂರು ಬೀಚ್ಗೆ ಬಂದಿದ್ದೇವೆ. ಇಲ್ಲಿ ಜಾನಪದ ಕಡಲೋತ್ಸವ ನಡೀತಾ ಇದೆ. ಇವತ್ತು ತುಂಬ ಗ್ರ್ಯಾಂಡ್ ಇದೆ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಪದ್ದು ಇಲ್ಲಿ ಲಾಗ್ ಮಾಡಲಿಕ್ಕೆ ಬಂದಿದ್ದೇವೆ. ವಿಡಿಯೋ ನೋಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಎಸ್, ಬನ್ನಿ. ಕುಲ್ಪಿ, ನಮಗೆ 2 ಕುಲ್ಪಿ. ಇದು ಮುಂಚೆ ಶಾಲೆಗೆ ಹೋಗ್ಬೇಕಾದ್ರೆ ತಿಂತ ಇದ್ದದ ಐಸ್ ಕ್ಯಾಂಡಿ ಅಲ್ಲ ಅಲ್ಲ, ಕುಲ್ಪಿ. ಕುಲ್ಪಿ ಎಂತ ನೀರಿನೆಲ್ಲ ಗೊತ್ತಿಲ್ಲ ಎಷ್ಟು ಹೈಜೀನ್ ಉಂಟಲ್ಲ. ಇದೀಗ ಗೊಳಿಕೆ ಜಾನಪದ ತಂಡ ಕನ್ಯಪಾಡಿ ಕಾಸರಗೋಡು ಇವರಿಂದ ಸುಮಾರು 500ಕ್ಕಿಂತಲೂ ಹೆಚ್ಚು ಪ್ರದರ್ಶನ ಕಂಡಂತಹ ಹಾಡ್ದನ ಮೇಳ. ಇವತ್ತಿನ ಜಾನಪದ ಕಡಲೋತ್ಸವ ತುಂಬ ಗ್ರ್ಯಾಂಡ್ ಆಗಿತ್ತು. ಫುಡ್ಡೆಲ್ಲ ನಾವು ತುಂಬಾ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಇದೆ. ಅಂದರೆ ಇವತ್ತು ಆ್ಯಕ್ಚುಲಿ ಇನಾಗ್ರೇಷನ್. ಇವತ್ತು ಮಾರ್ಚ್ 1, ಮಾರ್ಚ್ 3ರ ತನಕ ಇದೆ. ನಾಳೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಕೈಟ್ ಫೆಸ್ಟಿವಲ್ ತುಂಬ ಇದೆ. ಸೊ ನೀವು ಮಂಗಳೂರಿನ ಆಸ್ಪಾಸಲ್ಲಿದ್ದರೆ ಬನ್ನಿ, ಎಂಜಾಯ್ ಮಾಡಿ.